ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ ನಾಡ ಕಚೇರಿ ನೆರೆ ಹಾವಳಿ ಬಂದಾಗ ಸಂಪೂರ್ಣವಾಗಿ ಅರ್ಧದಷ್ಟು ಮುಳುಗಡೆಯಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ರು ರಾಮದುರ್ಗ ತಾಲೂಕು ಆಡಳಿತ ಇನ್ನು ಈ ನಾಡ ಕಚೇರಿಯನ್ನ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡಿಲ್ಲ. ಇಲ್ಲಿರುವ ಕಚೇರಿಯಲ್ಲಿ ನೀರು ನಿಂತು ಹೋದ ಪರಿಣಾಮದಿಂದ ವಿದ್ಯುತ್ ಚಾಲಿತ ಬ್ಯಾಟರಿಗಳು ಮತ್ತು ಇಲ್ಲಿನ ವಿದ್ಯುತ್ ಸಂಪರ್ಕ ಸಂಪೂರ್ಣ ಹದಗೆಟ್ಟ ಕಾರಣ ಕಚೇರಿಗೆ ಬಂದು ಸಾರ್ವಜನಿಕರು ವಿದ್ಯುತ್ ಶಾಕ್ಗೆ ಒಳಗಾಗುತ್ತಾರೆ. ವಿಷಯವಾಗಿ ಇಲ್ಲಿರುವ ಸಿಬ್ಬಂದಿ ವರ್ಗದವರನ್ನ ಕೇಳಿದ್ರೆ ಕುಂಟು ನೆಪ ಹೇಳಿ ಜಾರಿಗೊಳ್ತಾ ಇದ್ದಾರೆ. ಇಲ್ಲಿರುವ ಉಪ ತಹಶೀಲ್ದಾರರ ಕೋಣೆಯಂತೂ ಖಾಲಿ ನಾಡ ಕಚೇರಿಗೆ ಬರುವುದೇ ಅಪರೂಪವಾಗುತ್ತೆ. ಇವರು ಈ ನಾಡ ಕಚೇರಿ ಸುರೇಬಾನ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಬಹಳಷ್ಟು ಅನುಕೂಲಕರವಾಗಿದ್ದು, ನೆರೆ ನೀರು ಬಂದು ಹೋದಾಗಿನಿಂದ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಬರ್ತಾ ಇಲ್ಲ, ಸರ್ವರ್ ಇಲ್ಲ, ಆಧಾರ್ ಕಾರ್ಡ್ ಸೇವೆ ಬಂದ್ ಮಾಡಿದ್ದಾರೆ. ಉಳಿದ ಎಲ್ಲಾ ಸೇವೆಗಳು ಚಾಲನೆ ಇದ್ರೂ ಸರ್ವರ್ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಮೊದಲೇ ನೆರೆ ಹಾವಳಿಯಿಂದ ತತ್ತರಿಸಿದ ಸುರೇಬಾನ, ಹಂಪಿಹೊಳೆ, ಅವರಾದಿ, ಸಂಗಳ ಮುಂತಾದ ಗ್ರಾಮಗಳ ಜನ ನೆರೆ ಹಾವಳಿಯಿಂದ ತಮ್ಮ ಆಸ್ತಿ ಪಾಸ್ತಿಗಳು ಅಷ್ಟೇ ಅಲ್ಲದೆ ತಮ್ಮ ಮೂಲ ದಾಖಲಾತಿಗಳನ್ನ ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಈಗ ನೆರೆ ಸಂತ್ರಸ್ತರಿಗೆ ಪರಿಹಾರ ಪಡೆದುಕೊಳ್ಳಲು ಬಹುಮುಖ್ಯವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು. ಇಂತಹ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಆಡಳಿತ ಜನರಿಗೆ ಸಮರ್ಪಕ ರೀತಿಯಲ್ಲಿ ಸೇವೆಗಳನ್ನು ಒದಗಿಸುವಲ್ಲಿ ತಾಲೂಕಿನ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ. ಈ ನಾಡ ಕಚೇರಿಯನ್ನ ಸುರೇಬಾನ ಗ್ರಾಮದಲ್ಲಿ ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ನೆರೆ ಸಂತ್ರಸ್ತರ ಗೋಳಾಟಕ್ಕೆ ತಾಲೂಕು ಆಡಳಿತಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ತಮ್ಮ ಕೈಯಲ್ಲಿ ಆಗುವ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಸಂತ್ರಸ್ತರಿಗೆ ಸ್ವಲ್ಪ ಮಟ್ಟಿಗೆ ಜೀವ ಬಂದಂತಾಗುತ್ತೆ. ಈಗ ತಹಸೀಲ್ದಾರ್ ಬಂದ್ ಹೋದ್ರಿ ಏನಂತ ಹೇಳ್ಯಾರ್ರಿ? ಕಲೆಕ್ಷನ್ ತಗಸಂತ ಹೇಳ್ಯಾರ ಇದನ್ನವ್ರೆ. ಅವ್ ಲೈಮನ್ ನನ್ ಗೊತ್ತಾಗ್ಲಿಕ್ಕ ಬರ್ತೇನ್ರಿ. ಇನ್ನೊಬ್ರು ಲೈಮನ್ ಯಾರ್ದಾರ ಇದಕ್ಕೆ? ಯಾವಾರ ಕೇಳ್ಯಾರ ಮತ್ತಾರ ಅಲ್ಲ ಯಾರು ಬರ್ತಾರ? ಏನ ಕೇಬಿ ಆಫೀಸ್ಗೆ ಸಂಬಂಧಪಟ್ಟಾರ ಯಾರು ಬರ್ತಾರೋ ಯಾವ ಅಲ್ಲ. ನಿಮ್ ಮತ್ತ ಅವ್ರ ಕಮ್ಮದಾಗ ಅಷ್ಟ ಐತಿ, ಒಳಗುನು ಸಪ್ಲೈ ಬರ್ತಾವ್ರಿ. ಯಾರಿಗ್ರಿ? ಕೇಬರ್ಗೆ ಒಳಗೂ ಸಪ್ಲೈ ಐತಿ. ಮತ್ ತಹಸೀಲ್ದಾರ್ ಹೇಳ್ಬೇಕಿಲ್ಲ ಅದನ್ರಿ? ಕರ್ಕೊಂಡ್ ಬರ್ಪ ಅಂದ್ರು ಹೇಳಿದ್ರು. ಯಾರು ಹೋಗಲ್ರಿ?